ಬ್ರಹ್ಮಾವರದಲ್ಲಿ ಟೈಲರ್ ವೃತ್ತಿ ನಡೆಸುವ ವಿಠಲ್ ಶೆಟ್ಟಿ ಅವರು ಸ್ವ ಉದ್ಯೋಗವನ್ನ ಮಾಡುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ. 5 ದಶಕದ ಹಿಂದೆ ವಿಠಲ್ ಶೆಟ್ಟಿ ಅವರು ಟೈಲರ್ ವೃತ್ತಿಯನ್ನ ಆರಂಭಿಸಿದ್ರು. ಹಣ, ಅಂತಸ್ತು, ಗೌರವಕ್ಕೆ ಪಾತ್ರರಾಗಿದ್ದ ಸಾಂಪ್ರದಾಯಿಕ ಟೈಲರಿಂಗ್ ವೃತ್ತಿಯಂತೂ ತಾಂತ್ರಿಕವಾಗಿ ಮುಂದುವರೆದು ನೂರಾರು ಮಂದಿ ಕಾರ್ಮಿಕರೊಂದಿಗೆ ಗಾರ್ಮೆಂಟ್ ಹೆಸರಿನಲ್ಲಿ ಬಂಡವಾಳಶಾಹಿಗಳಿಂದ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ. ದಿನದಿಂದ ದಿನಕ್ಕೆ ಮಾಯವಾಗುತ್ತಿರುವ ಟೈಲರ್ಸ್ಗಳ ನಡುವೆ 60 ವರ್ಷದಿಂದ ಇಂದಿಗೂ ಉಡುಪಿ ಶಿರಬೇಡುವಿನಲ್ಲಿ ಅಲಂಕಾರ್ ಟೈಲರ್ ಹೆಸರಿನಲ್ಲಿ ವೃತ್ತಿ ಮಾಡುತ್ತಿರುವ 80 ವರ್ಷದ ವಿಠಲ್ ಶೆಟ್ಟಿ ಅವರು ಸ್ವಾವಲಂಬಿ ಮತ್ತು ಸ್ವಉದ್ಯೋಗಕ್ಕೆ ಮಾದರಿಯಾಗಿದ್ದಾರೆ. ನಾನು ಶಿರಬೇಡಿನಲ್ಲಿ ಸಾಧಾರಣ ಅಲಂಕಾರ್ ಟೈಲರ್ಸ್ ಎಂಬ ಹೆಸರಿನಿಂದ ಸಾಧಾರಣ 60 ವರ್ಷದಿಂದ ಈ ವೃತ್ತಿ ಟೈಲರ್ ವೃತ್ತಿ ಮಾಡ್ತಾ ಇದ್ದೇನೆ. ಅಂದಿಗೂ ಇಂದಿಗೂ ಅಜಗಜಾಂತರ ವ್ಯತ್ಯಾಸ ಉಂಟು. ಯಾಕಂತ ಹೇಳಿದ್ರೆ ಮುಂಚೆ ನಾನು ಪ್ರಾರಂಭ ಮಾಡುವಾಗ ರೇಟಿನ ಬಗ್ಗೆ ಅಥವಾ ಕೆಲಸದ ಬಗ್ಗೆ ತುಂಬ ಹಿಂದೆ ಇತ್ತು ನಮ್ಮ ಉಡುಪಿ. ಆದರೆ ಇವತ್ತು ಸಾಧಾರಣ ಈಗ ಈ ಫ್ಯಾಷನ್ ಡಿಸೈನ್ ಅಥವಾ ಫ್ಯಾಷನ್ ಕಾಲದಲ್ಲಿ ಈಗ ನಮ್ಮ ಟೈಲರ್ನವರಿಗೆ ಒಳ್ಳೆಯ ಇದು ಪ್ರೋತ್ಸಾಹ ಸಹ ಉಂಟು. ಆದರೆ ರೆಡಿಮೇಡ್ ಬಂದಿರ್ಬೋದು, ಆದರೆ ಕೆಲವರಿಗೆ ಟೈಲರ್ನವರೇ ಕೆಲಸ ಮಾಡಬೇಕು, ಟೈಲರ್ನವರೇ ಹೊಲಿಬೇಕು ಅಂತೇಳಿ ಇಷ್ಟ ಇರ್ತದೆ. ಅವರು ಇಂದಿಗೂ ನಮ್ಮನ್ನು ಹುಡುಕೊಂಡು ಬರ್ತಾರೆ. ಹಾಗಾಗಿ ಅವರ ಏನು ಇದು ಸಮಸ್ಯೆ ಉಂಟು ಅವರನ್ನು ಪರಿಹಾರ ಮಾಡಿ ನಾವು ಒಳ್ಳೆಯ ಅವರಿಗೆ ಬೇಕಾದಂಥ ಒಂದು ಆಕೃತಿಯ ಒಂದು ವ್ಯವಸ್ಥೆಯನ್ನು ವಸ್ತ್ರ ಮುಖಾಂತರ ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ಇಂದಿಗೂ ನಾನು ಈ ಕೆಲಸವನ್ನು ಸುಮಾರು ಸಾಧಾರಣ ಒಂದು 60 ವರ್ಷದಿಂದ ಈ ಕೆಲಸವನ್ನು ಸ್ವಂತವಾಗಿ ಯಾರ ಒಂದು ಹಂಗಿಲ್ಲದೆ ನಾನು ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದೇನೆ. ಇಂದಿಗೂ ಸಹ ನೀವು ನೋಡಿರ್ಬೋದು, ಶಿರಬೇಡಿನಲ್ಲಿ ಅಲಂಕಾರ್ ಟೈಲರ್ ಅಂತ ಹೇಳಿದರೆ ಕೇಳಿರ್ಬೋದು. ಇಂದಿಗೂ ಎಷ್ಟು ಜನರಿಗೆ ಗೊತ್ತುಂಟು. ಈ ನಮ್ಮ ರಾಜ್ಯ ಹೆದ್ದಾರಿಯಲ್ಲೇ ಉಂಟು. ಹಾಗಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗುವ ಆಸೆ ಉಂಟು ಅಂತ ಹೇಳಿದ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise, a unit of Digital Planet behind Sri Brahma Babariya Temple, Bokkapatna, Mangalore. For bookings, call 92433 01874.